ಈ ನಡುವೆ ನಮ್ಮ ಜೊತೆಗೆ ಮೀನುಗಾರರು ಆಗಿರುವಂಥ ಚೇತನ್ ಬೆಂಗ್ರೆ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಬೆಂಗ್ರೆ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಈಗ ಈ ಬಾರಿಯ ಮೀನುಗಾರಿಕೆ ಋತು ಈಗ ನಿನ್ನೆ ದಿವಸ ಆರಂಭ ಆಗಿದೆ. ಇದ್ದಂಥ ಒಂದು ಉಮೇದು, ಲವಲವಿಕೆ ಬಗ್ಗೆ ಏನು ಹೇಳ್ತೀರಿ ನೀವು? ನಾವು ಹೇಳುವಂತ ಪರಿಸ್ಥಿತಿ ಇಲ್ಲ ಸರ್ ಈ ವರ್ಷ. ಹೌದಾ? ಯಾಕಂದ್ರೆ ಫಸ್ಟ್ 2 years ಇಂದ ನಾವು ಅನುಭವಿಸುವಂತ ಕಷ್ಟನ್ನ ನಾವು ಹಲವಾರು ರೀತಿಯಲ್ಲಿ ಎಕ್ಸ್ಪ್ರೆಸ್ ಮಾಡಿದೀವಿ. ಹೌದು ಹೌದು. ಬಟ್ ಈ ವರ್ಷ ನಾವು ಮಾತಾಡುವಂತ ಪರಿಸ್ಥಿತಿಯಲ್ಲಿ ಇಲ್ಲ. ಯಾಕಂತ ಹೇಳಿದ್ರೆ ಫಸ್ಟ್ ಆಫ್ ಆಲ್ ನಾನು ನಿಮ್ಗೆ ಹಲವಾರು ರೀಸನ್ಸ್ ಅಲ್ಲಿ ಒಂದು 2-3 ರೀಸನ್ಸ್ ಕೊಡ್ತೀನಿ ಸರ್. ಹೇಳಿ ಸರ್, ಹೇಳಿ. ಒಂದು ಬಂದು ನಮ್ಮ ಡೀಸೆಲ್ ಪ್ರಾಬ್ಲಮ್. ಹೌದು. ಡೀಸೆಲ್ನ ರೇಟಿನ ಈ ಒತ್ತಡಕ್ಕೆ ನಮಗೆ ಆಗುವಂತ ಪರಿಸ್ಥಿತಿ ಅಲ್ಲ. ಎರಡನೇದಾಗಿ ನಾವು ಇದನ್ನು ರಾಜ್ಯ ಸರ್ಕಾರ ಆಗಿ ಸೆಂಟ್ರಲ್ ಅಲ್ಲಿ 2 ಕಡೆನೂ ನಾವು ತಿಳಿಸಿ ತುಂಬಾ 2 ತಿಂಗಳಿಂದ ಕಾಯ್ತಾ ಇದ್ದೀವಿ ರಿಸಲ್ಟ್ಗೆ. ಇನ್ನು ಆ ರಿಸಲ್ಟ್ ಬಂದಿಲ್ಲ. ಇವಾಗ ಏನಾಗ್ತಿದೆ ಫಿಶಿಂಗ್ ಅಲ್ಲಿ ಅಂತ ಹೇಳಿದ್ರೆ ಡೀಸೆಲ್ ಇಸ್ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಅದು ಆಗುತ್ತೆ. ಇವಾಗ ಡೀಸೆಲ್ಗೆ ಇವರು ಸಿಗೋದು 40 ರೂಪಾಯಿಗೆ, ಮಿಕ್ಕಿದೆಲ್ಲ ಟ್ಯಾಕ್ಸ್ ಗಳೆಲ್ಲ ಹಾಕಿ ಇವಾಗ 98 ರೂಪಾಯಿ 100 ರೂಪಾಯಿ ಹತ್ರ ಬಂದಿದೆ. ಹೌದು. ಇವಾಗ ನಮ್ಗೆ ಬೇಕಿರೋದು ಏನಂದ್ರೆ ಅದು ರೋಡ್ ಟ್ಯಾಕ್ಸ್ ಅಂತ ನಮ್ಗೆ ಅಂತ ಯೂಸ್ ಆಗಲ್ಲ. ಯಾಕಂದ್ರೆ ನಾವು ನೀರಲ್ಲಿ ಬೋಟ್ ಅನ್ನು ಓಡಿಸುವ ಖಂಡಿತ ಮೇನ್ ಆಗಿ. ಮತ್ತೆ ಎರಡನೇದಾಗಿ ನಮ್ಗೊಂದು 10 ರೂಪಾಯಿ ಸಬ್ಸಿಡಿ ಕೊಡ್ತಾರೆ. ಆ 10 ರೂಪಾಯಿ ಸಬ್ಸಿಡಿಯಲ್ಲಿ ನಮ್ಗೆ ಅಂತದ್ದು ಏನು ಪ್ರಯೋಜನ ಆಗುವಂತ ಪರಿಸ್ಥಿತಿ ಕಾಣ್ತಾ ಇಲ್ಲ. ಇವತ್ತು ಮತ್ಸ್ಯಕ್ಷಾಮ ಆಗಿದೆ. ಫಸ್ಟ್ ಲಾಕ್ ಡೌನ್ ಆಯ್ತು, ಸೆಕೆಂಡ್ ಲಾಕ್ ಡೌನ್ ಆಯ್ತು. 2 ವರ್ಷದಲ್ಲಿ 2 ಲಾಕ್ ಡೌನ್ ಇಂದ ನಮ್ಮ ಮೀನುಗಾರಿಕೆಗೆ ಬೇರೆ ಕಡೆಯಿಂದ ಬಂದು ದುಡಿಯುವವರು ಅಂತೂ ಬಂದು ಬೋಟ್ಗಳು ತಗೊಂಡೋಗಕ್ ಆಗಿಲ್ಲ. ಅದು ಬೋಟ್ ಕಳ್ಸಿದವರನ್ನು ಲಾಸ್ ಮಾಡ್ಕೊಂಡು ಕಟ್ಕೊಂಡು ಇಟ್ಟು ಮಾಡಿದ್ದಾರೆ. ಇವತ್ತು ನಾವು ಖುಷಿಯಲ್ಲಿ ಇರುವ ದಿವಸ ಅಂದ್ರೆ ಸ್ಟಾರ್ಟ್ ಆಗ್ಬೋದು ಅಂತ. ಆದ್ರೆ ನಾವು ದುಃಖದಲ್ಲಿ ಹೇಳ್ತಾ ಇದ್ದೀವಿ, ನಮ್ಮ ಒಂದು ಬೋಟು ಹೋಗಿಲ್ಲ. ಒಂದು ಬೋಟುನು ನೀರಿಗೆ ಇಳಿದಿಲ್ಲ. ಚೇತನ್ ಅವರೇ, ಭಾರಿ ಒಂದು ಆತಂಕದ ಪರಿಸ್ಥಿತಿ ಅಲ್ವಾ ಇದು? ಯಾಕಂತ ಹೇಳಿದ್ರೆ ನಿಮಗೆ ಸಾವಿರಾರು ಜನ ಈ ಒಂದು ಮೀನುಗಾರಿಕೆಯನ್ನೇ ನಂಬಿಕೊಂಡಿರ್ತಾರೆ. ಭಾರಿ ದೊಡ್ಡ ಇದು ಉದ್ಯಮ. ಇದು ಸಾವಿರಾರು ಜನ ಅಲ್ಲ, ನೀವು ತಪ್ಪು ತಿಳ್ಕೊಂಡಿದ್ದೀರಿ. ಇದು ಲಕ್ಷಾಂತರ ಜನ. ಮಂಗಳೂರಿನಿಂದ ಕಾರವಾರ ತನಕ ಒಂದು ಮೀನು ಬಂದ್ರೆ ಅಲ್ಲಿಂದ ಬಂದು ಬಾಕ್ಸ್ ಅಲ್ಲಿ ಎತ್ಕೊಂಡು ಹೋಗೋರು, ಅಲ್ಲಿಂದ ಐಸ್ ಹಾಕೋರು, ಐಸ್ ಪ್ಲಾಂಟ್ ಅವರು, ಫಿಶ್ ಮಿಲ್ ಅವರು, ಫಿಶ್ ಫ್ಯಾಕ್ಟರಿ ಅವರು, ಟ್ರಾನ್ಸ್ಪೋರ್ಟ್ಸ್, ಚಿಕ್ಕ ರಿಕ್ಷಾದವರು, ಇವರು ಎಲ್ಲರೂ ಅದರಲ್ಲೇ ಡಿಪೆಂಡ್ ಆಗಿ ಅವರ ಫ್ಯಾಮಿಲಿಯನ್ನು ವರ್ಕೌಟ್ ಮಾಡುವಂತ ಸಂದರ್ಭ. ಇವತ್ತು 1ನೇ ತಾರೀಕಿಗೆ ನಮ್ಮ ಬೋಟ್ಗಳಲ್ಲಿ ನಾವು ಮುಂಚೆಲ್ಲ ಆದ್ರೆ ಒಂದು 4 ವರ್ಷ ಮುಂಚೆದ ವಿಷಯ ಮಾತಾಡೋದಾದ್ರೆ ನಮ್ಗೆ ಫಸ್ಟ್ ದಿವಸ ಬೋಟ್ ಯಾವತ್ತು ಹೋಗಿಲ್ಲ ಅಂತ ನಾವು ಕಾಯ್ತಾ ಇರ್ತೀವಿ. ಖಂಡಿತ ಕಾಯ್ತಾ ಇರ್ತಿದ್ರಿ. ನಾವು ಐಸ್ ಡೀಸೆಲ್ ಎಲ್ಲ ವ್ಯವಸ್ಥೆ ಮಾಡಿ ಕಳಿಸ್ತೀವಿ. ಇವತ್ತಿನ ಪರಿಸ್ಥಿತಿಯಲ್ಲಿ ಒಂದು ಬೋಟ್ ಕಳಿಸಬೇಕಾದ್ರೂ 10-15 ಲಕ್ಷ ಬೇಕು. ಅಂತ ಪರಿಸ್ಥಿತಿಯಲ್ಲಿ ಇವಾಗ ಹೇಗೆ ಮಾಡುದು? ಇವಾಗ ಕೇರಳದಲ್ಲಿ ಲಾಕ್ ಡೌನ್ ಸ್ಟಾರ್ಟ್ ಆಗಿದೆ. ಇನ್ನು ಗೊತ್ತಿಲ್ಲ ನಮ್ಗೆ 3rd ಸ್ಟೇಜ್ ಹೇಗೆ ಬರ್ತದೆ ಅಂತ. ನಮ್ಗೆ ಊಟ ಮಾಡುವಂತ ಪರಿಸ್ಥಿತಿನೂ ಕೆಟ್ಟದೋಗಿದೆ. ಅಂತ ಪರಿಸ್ಥಿತಿಯಲ್ಲಿ ನಾವು ಇದ್ದೀವಲ್ಲ. ಈಗ ಚೇತನ್ ಅವರೇ, ಈಗ ಸಬ್ಸಿಡಿ ಆಗಿ ನಿಮಗೆ ಒಂದು 10 ರೂಪಾಯಿ ಮಾತ್ರ ವಿನಾಯಿತಿ ಸಿಗುತ್ತೆ ಡೀಸೆಲ್ ಅಲ್ಲಿ. ಈಗ ಪರಿಸ್ಥಿತಿ ಇದೇ ರೀತಿ ಆದ್ರೆ ಯಾಕಂದ್ರೆ ಸಾವಿರಾರು ಜನ ಲೋನ್ ಮಾಡಿ ಏನು ಬೋಟ್ಗಳನ್ನು ಖರೀದಿಸಿರ್ತಾರೆ. ಅವರೆಲ್ಲ ಏನ್ ಮಾಡ್ಬೇಕು? ಅವರ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ ಮನೆಯದು 8 ಮಕ್ಕಳದು ಒಡವೆ, ಅವರ ಒಡವೆ ಅಂತ ಅವರ ತಾಯಿದು ಎಲ್ಲ ತಾಲಿ ಅಂತ ಇಡುವಂತ ಪರಿಸ್ಥಿತಿಗೆ ಇಟ್ಟಿದ್ದಾರೆ ಇವತ್ತಿನ ದಿವಸಕ್ಕೆ. ಎರಡನೇದಾಗಿ ನಮ್ಗೆ ಗವರ್ಮೆಂಟ್ಗಳು ಫಿಶರ್ಮನ್ ಗಳಿಗೆ ತುಂಬಾ ಸವಲತ್ತುಗಳನ್ನು ತರ್ತಾ ಇದ್ದಾರೆ. ಬಟ್ ಸ್ಪೆಷಲಿ 2 ವರ್ಷದಿಂದ ನಾವು ಲೋನ್ ಕಟ್ಟಕ್ ಆಗದೆ ಎಲ್ಲ ಇದ್ದಲ್ಲಿ ತುಂಬಾ ಜನ ಸಿಬಿಲ್ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ. ಈ ಸಿಬಿಲ್ ಅಂತ ಹೇಳಿದ ಮೇಲೆ ಸೆಂಟ್ರಲ್ ಬ್ಯಾಂಕ್ ಅವರು ಯಾವ್ದು ಸ್ಕೀಮ್ಸ್ ಅನ್ನು ಫಿಶರ್ ಮ್ಯಾನ್ ಗೆ ಕೊಡಕ್ಕೆ ರೆಡಿ ಇಲ್ಲ. ಅಲ್ಲ, ಸಿಬಿಲ್ ಇಲ್ಲದಿದ್ದವರು ಕೇಳಿದ್ರು ಕೂಡ ಮ್ಯಾನೇಜರ್ ಕೊಡಕ್ಕೆ ರೆಡಿ ಇಲ್ಲ. ಅಂತ ಸಂದರ್ಭದಲ್ಲಿ ಈ ಫಿಶರ್ ಮ್ಯಾನ್ ಗೆ ಎಲ್ಲಿ ಹೋಗ್ಬೇಕು? ನಾವು ಸರ್ಕಾರದ ಮುಖಾಂತರ ಹಲವಾರು ರೀತಿಯ ಬೇಡಿಕೆಗಳನ್ನು ಇಟ್ಟಿದ್ವಿ. ಅದು ಒಂದು ಪೂರೈಸುವಂತ ಸರ್ಕಾರ ಮಾಡ್ತಾ ಇಲ್ಲ. ನೀವು ಹೇಳುವಂತದ್ದು ಸಿಬಿಲ್ ವರದಿ ಅಂದ್ರೆ ಬ್ಯಾಂಕಿನ ನಿಮ್ಮ ಟ್ರಾನ್ಸಾಕ್ಷನ್ ಚೆನ್ನಾಗಿಲ್ಲ ಅನ್ನುವ ಕಾರಣಕ್ಕಾಗಿ ಬ್ಯಾಂಕಿನ ಅಧಿಕಾರಿಗಳು ಸರ್ಕಾರದಿಂದ ಬರಬಹುದಾದಂತ ಏನು ಯೋಜನೆ ಸೌಲಭ್ಯಗಳನ್ನು ಕೂಡ ಕೊಡ್ಲಿಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಅಂತ. 100%. ಇವಾಗ ನಾವು ಅದಕ್ಕೊಂದು ಆಪ್ಷನ್ ಇಟ್ಟಿದೀವಿ. ನಮ್ಗೆ ಆದಂತ ಫಿಶರೀಸ್ ಡಿಪಾರ್ಟ್ಮೆಂಟ್ ಇದೆ ಒಂದು ಗವರ್ಮೆಂಟ್. ಎರಡನೇದಾಗಿ ಫೆಡರೇಷನ್ ಮಹಾಮಂಡಲ ಇದೆ ನಮ್ದು. ಹಾಗೂ ಕೆಲವು ಕೋಆಪರೇಟಿವ್ ಸೊಸೈಟಿಗಳಿದೆ. ಅದು ಎಲ್ಲ ಫಿಶರ್ ಮ್ಯಾನ್ ಗೆ ಸಂಬಂಧಪಟ್ಟಿದ್ದು. ಸೊ ನಾನೇನೆಲ್ಲ ರಿಕ್ವೆಸ್ಟ್ ಮಾಡ್ತಿದ್ದೆ ಅಂದ್ರೆ ಗವರ್ಮೆಂಟ್ ರೂಲ್ಸ್ ಅಲ್ಲಿ ಬರುವಂತ ಸ್ಕೀಮ್ಸ್ ಗಳು ಏನಾದ್ರು ಇದ್ದಲ್ಲಿ ಅದನ್ನ ಫಿಶರೀಸ್ ಡಿಪಾರ್ಟ್ಮೆಂಟ್ಗೆನ ಅಲ್ಲ ಮಹಾಮಂಡಲಿಗನೋ ಅಲ್ಲ ಕೋಆಪರೇಟಿವ್ ಸೊಸೈಟೀಸ್ಗೋ ಕೋಆಪರೇಟಿವ್ ಬ್ಯಾಂಕ್ಸ್ಗೋ ಎಲ್ಲ ಸ್ಕೀಮ್ ಅನ್ನು ಕೊಟ್ರೆ ಏನಾದ್ರೂ
ಆ ಸ್ಕೀಮ್ಸ್ ಅಲ್ಲಿ ಬಂದ ದುಡ್ಡಲ್ಲಿ ಆ ಬೋಟ್ಗಳನ್ನು ಚಲಾಯಿಸಿ ಅಲ್ಲ ಮೀನುಗಳ ವ್ಯಾಪಾರ ಮಾಡ್ಕೊಂಡು ಏನಾದ್ರೂ ಬದುಕುವಂತ ಪರಿಸ್ಥಿತಿ ಮೂಡಿಸಬಹುದಂತ ನಾನು ಸರ್ಕಾರದ ಗಮನ ತರಬೇಕಂತ ಇಚ್ಛಿಸ್ತೇನೆ. ಖಂಡಿತ 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 ಚೇತನ್ ಅವರೇ, ಎಲ್ಲರಿಗೆ ಕೂಡ ರುಚಿ ರುಚಿಯಾದ ಮೀನು ಬೇಕು. ಆದರೆ ಮೀನುಗಾರರ ಮೀನಿಗಿಂತ ಇವತ್ತಿನ ದಿವಸ ಹೆಲ್ದಿ ಫುಡ್ ಅಂತ ಹೇಳ್ಬಹುದು. ಹೆಲ್ದಿ ನಾವು ಮನುಷ್ಯರಿಗೆ ಮೇನ್ ಆಗಿ ಬೇಕಾಗಿರೋದು ಹೆಲ್ತ್ ಕಾಪಾಡಬೇಕು ಅಂತ. ಅದಕ್ಕೂ ಮೇನ್ ಆಗಿ ರೀಸನ್ ನಮ್ಮ ಶುದ್ಧವಾದ ಮೀನು. ಹೌದೌದು, ಕಡಲಿನಲ್ಲಿ ಶುದ್ಧವಾದ ಮೀನು ಸಿಗುತ್ತೆ ಎಲ್ಲರಿಗೆ. ನೀವು ಹೇಳಿದಾಗ ಶುದ್ಧವಾದ ಮೀನು ಬೇಕು, ರುಚಿಯಾದ ಮೀನು ಬೇಕು, ಎಲ್ಲರಿಗೂ ಬೇಕು. ಆದರೆ ಮೀನುಗಾರರ ಪರವಾಗಿ ಸ್ವಲ್ಪ ಮಾತನಾಡಬೇಕು ಅಂತ ಹೇಳಿದ್ರೆ ಜನಪ್ರತಿನಿಧಿಗಳು ಸ್ವಲ್ಪ ಆಸಕ್ತಿ ವಹಿಸಬೇಕಲ್ವಾ? ಇದು ಎಷ್ಟು ಸಲ ಹೇಳೋಣ ಸರ್, ಒಂದು ಸಲ ಹೇಳ್ತಾರೆ. ನಾವು ಡಿಪಾರ್ಟ್ಮೆಂಟ್ ಇಂದ ಫಿಶರೀಸ್ ಮಿನಿಸ್ಟರ್ ಇಂದ ಹಿಡ್ದು ಮುಖ್ಯಮಂತ್ರಿಯಿಂದ ಹಿಡಿದು ಪ್ರೈಮ್ ಮಿನಿಸ್ಟರ್ ತನಕ ನಾವು ಈ ವರದಿಯನ್ನು ಕೊಟ್ಟಿದ್ದೀವಿ. ಆದ್ರೂ ನಮ್ಗೆ ಇವತ್ತು ತನಕ ಏನ್ ಸಪೋರ್ಟ್ ಸಿಕ್ಕಿಲ್ಲ. ನಾವು ಈ ಸಲ ನನ್ನ ಲೆಕ್ಕದಲ್ಲಿ 10% ಬೋಟ್ ಹೋಗುದು ತುಂಬಾ ಕಷ್ಟದ ಅಂತ ಕಾಣ್ತಾ ಇದೆ ಸರ್. 10% ಬೋಟ್ಗಳು ನೀರಿಗೆ ಇಳಿಯೋದು ಕಷ್ಟ ಅಂತ ಹೇಳ್ತಾ ಇದ್ದೀರಿ ನೀವು? ನನ್ನ ಪ್ರಕಾರ ಯಾಕಂದ್ರೆ ಅಟ್ ಲೀಸ್ಟ್ ಒಂದು 15 lakhs ಕಲ್ಸಿ ನಾವು ಡೀಸೆಲ್ ಹಾಕಿ ಐಸ್ ಹಾಕಿ ಎಲ್ಲ ಕಲ್ಸಿ ಮೀನ್ ಸಿಕ್ಕಿದ್ರೆ ಓಕೆ, ಮೀನ್ ಸಿಕ್ಕಿಲ್ಲ ಅಂದ್ರೆ 2 ಲಕ್ಷ 3 ಲಕ್ಷ ಲಾಸ್ ಮಾಡ್ಕೊಂಡು ಇವತ್ತು ಯಾರದು ತಾಕತ್ತಿಲ್ಲ. ಹೌದು, ಒಂದೊಂದು ಬೋಟ್ ಮಾಲಕರಿಗೆ ನೀವು ಹೇಳಿದಾಗೆ ಆಳ ಮೀನುಗಾರಿಕೆಗೆ ಹೋಗಿ ತಿರ್ಗಾ ಬರುವಾಗ ಸೂಕ್ತ ಪ್ರಮಾಣದ ಮೀನು ಸಿಗದಿದ್ದರೆ 2-3 ಲಕ್ಷದ ನಷ್ಟ ಗ್ಯಾರಂಟಿ. ಹೀಗಾಗಿದ್ರೆ ಸರ್ ಇವಾಗ ನೀವು ಹೇಳೋ ಪ್ರಕಾರ ಒಂದು ಒಳ್ಳೆಯ ಪ್ರಮಾಣದಲ್ಲಿ ಒಂದು 50% ಆದರೂ ಮೀನುಗಾರಿಕೆ ಅಥವಾ ಬೋಟ್ಗಳು ನೀರಿಗೆ ಇಳಿಬೇಕಂತ ಇದ್ದರೆ ತತ್ಕ್ಷಣಕ್ಕೆ ಆಗಬೇಕಾದ ಕೆಲಸ ಏನು ಸರ್? ಇಮಿಡಿಯೇಟ್ ಆಗಿ ತಕ್ಷಣಕ್ಕೆ ಸ್ಪೆಷಲ್ ಆಗಿ ಒಂದು ಏನಾದ್ರೂ ಫಂಡ್ ರಿಲೀಸ್ ಮಾಡಿ ಅಟ್ ಲೀಸ್ಟ್ ಡೀಸೆಲ್ ರೇಟ್ಸ್ ಅನ್ನ ಡೌನ್ ತಂದು ಒಂದು ಟ್ಯಾಕ್ಸಸ್ ಎಲ್ಲ ಅವಾಯ್ಡ್ ಮಾಡಿ ಅದನ್ನು ಕೊಟ್ಟಲ್ಲಿ ಮತ್ತೆ ಸ್ವಲ್ಪ ನೆಕ್ಸ್ಟ್ ಆಗ್ಲಿ ಏನಾಗ್ಲಿ ಒಂದು ಸಬ್ಸಿಡಿ ರೂಪದಲ್ಲಿ ತಂದು ಅವರಿಗೆ ಕೊಡುವಂತ ವ್ಯವಸ್ಥೆ ಮಾಡಿ. ಇವಾಗ ನೋಡಿ, ಇನ್ನೊಂದು ದೊಡ್ಡ ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಡೀಸೆಲ್ ರೇಟ್ ಜಾಸ್ತಿ ಆಗಿದ್ರೆ ಟ್ರಾನ್ಸ್ಪೋರ್ಟ್ ಅಲ್ಲೆಲ್ಲ ಈ ಫ್ರೂಟ್ಸ್ ಮತ್ತೆ ಈ ರೈತರಿಗೆ ಸಿಗುವಂತ ಸವಲತ್ತನ್ನ ಈ ನಾವು ಒಂದು ರೈತರೇ ಅಲ್ವಾ? ಹೌದೌದು, ಖಂಡಿತವಾಗಿ ಮೀನುಗಾರರು ಕೂಡ ಸರ್ಕಾರ ಅವರಿಗೆ ಗಮನಿಸ್ತದೆ, ನಮ್ಮನ್ನು ಗಮನಿಸುದಿಲ್ಲ. ಅವ್ರಿಗೆ ಏನ್ ಪ್ರಾಬ್ಲಮ್ ಅಂತ ಹೇಳಿದ್ರೆ, ಅವರಿಗೆ ಟೊಮೆಟೊದು ಆಗ್ಲಿ ಇನ್ನೊಂದು ಹಲವಾರು ರೀತಿಯ ಫ್ರೂಟ್ಸ್ ಗಳಾಗ್ಲಿ ವೆಜಿಟೇಬಲ್ಸ್ ಆಗ್ಲಿ ಅವರಿಗೆ ಡೇ ಬೈ ಡೇ ಅದ ರೇಟ್ ಜಾಸ್ತಿ ಆಗ್ತಾ ಹೋಗ್ತದೆ. ಯಾಕಂತ ಹೇಳಿದ್ರೆ ಟ್ರಾನ್ಸ್ಪೋರ್ಟ್ ಅಲ್ಲಿ ಜಾಸ್ತಿ ಆದ್ರೆ ಅವರಿಗೆಲ್ಲ ಆಟೋಮೆಟಿಕ್ ಜಾಸ್ತಿ ಆಗ್ತದೆ. ಬಟ್ ನಮ್ಮ ಮೀನ್ ಆಗಿಲ್ಲ ಸರ್, ಗವರ್ಮೆಂಟ್ ಅದಕ್ಕೊಂದು ಆಕ್ಷನ್ ತಗೋಬೇಕು. ಯಾಕಂತ ಹೇಳಿದ್ರೆ ಮೀನ್ ಯಾವ ರೇಟ್ ಇದೆ ಅದೇ ರೇಟ್, ₹1 ಜಾಸ್ತಿ ಆಗಲ್ಲ. ಸೊ ಅಂತ ಸಂದರ್ಭದಲ್ಲಿ ಐ ಥಿಂಕ್ KFDC ಅಂತ ಇದೆ ನಮ್ದು, ಕರ್ನಾಟಕ ಫಿಶರೀಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ. ಸೊ ಅವರೆಲ್ಲ ಅದಕ್ಕೊಂದು ಮುಂದೆ ಬಂದ್ರೆ some ಎಕ್ಸ್ಪೋರ್ಟ್ ಕ್ವಾಲಿಟೀಸ್ ಎಲ್ಲ ತಕೊಂಡು ಸೊ ಅವರು ಏನಾದ್ರು ಒಂದು ರೇಟ್ ಡೆವಲಪ್ ಮಾಡ್ಬೋದು ಅಂತ ನನ್ನ ಚಿಂತನೆ. ಖಂಡಿತ ಖಂಡಿತ ಖಂಡಿತ. ನಿಮ್ಮ ಬೇಡಿಕೆಗೆ ಸ್ವಲ್ಪ ಆದ್ರೂ ಏನು ಸರ್ಕಾರ ಗಮನ ಹರಿಸಬೇಕಾದಂತ ಅಥವಾ ಆ ರೀತಿಯ ಕಾಳಜಿ ವಹಿಸಬೇಕಾದ ತುಂಬಾ ಗಮನದ. ಹೌದು, ಖಂಡಿತವಾಗಿಯೂ. ಎಲ್ಲ ಮೀನುಗಾರರು ಆಲ್ಮೋಸ್ಟ್ ಆಲ್ ದೇರ್ ಇನ್ ಲಾಸ್ಟ್ ಸ್ಟೆಪ್. ತುಂಬಾ ಪ್ಯಾಥೆಟಿಕ್ ಆದಂತ ಕಂಡೀಷನ್, ತುಂಬಾ ನೋವಿನ ವಿಚಾರ ಇದು. ಲೆಕ್ಕ ಮಾಡಿ, ಇವತ್ತು ಒಂದು ಬೋಟ್ ಹೋಗಿಲ್ಲ ಅಂದ್ರೆ ಒಂದು ಫಿಶ್ ಪಿಲ್ ನಡೆಯಲ್ಲ, ಅಲ್ಲಿ ಎಷ್ಟೋ ಸಾವಿರ ಜನ ಕೆಲಸ ಮಾಡ್ತಾರೆ. ಒಂದು ಎಕ್ಸ್ಪೋರ್ಟ್ ಕಂಪನೀಸ್ ಇರ್ತದೆ, ಫಿಶ್ ಪ್ಯಾಕಿಂಗ್ ಕಂಪನೀಸ್ ಇರ್ತದೆ, ಫಿಶ್ ಸ್ಟಾಕ್ ಮಾಡೋರು ಇರ್ತದೆ, ಮತ್ತೆ ಇಲ್ಲಿ ಟ್ರಾನ್ಸ್ಪೋರ್ಟ್ ಲಾರೀಸ್, ರಿಕ್ಷಾಸ್, ಐಸ್ ಪ್ಲಾಂಟ್, ಈ ಡೀಸೆಲ್ ದವರ ಗಾಡಿಗಳು ಎಲ್ಲರೂ ಇಲ್ಲಿ ಡಿಪೆಂಡ್ ಆಗೋದು ಫಿಶಿಂಗ್ ಅಲ್ಲೇ. ಎರಡನೇದಾಗಿ ಇವತ್ತು ಅಂಗಡಿ ಆಗ್ಲಿ, ಹೋಟೆಲ್ ಆಗ್ಲಿ, ಇನ್ನೊಂದಾಗ್ಲಿ ಯಾವ್ದಾದ್ರು ಮಂಗಳೂರು, ಉಡುಪಿ, ಕಾರವಾರ, ಕೋಸ್ಟಲ್ ಬೆಲ್ಟ್ ನಡಿಬೇಕಾದ್ರೆ ಫಿಶಿಂಗ್ ಇಲ್ಲದಿದ್ರೆ ಏನು ಯಾವ್ದು ನಡೆಯಲ್ಲ. ಖಂಡಿತ. ಸೊ ಇದನ್ನ ಗವರ್ಮೆಂಟ್ ಗೆ ನಾವು ಹಲವಾರು ಸಲ ಹೇಳಿದ್ದೀವಿ. ಇದನ್ನ ನಾವು ಇಷ್ಟು ಲಕ್ಷ ಜನಗಳಿಗೆ ಉದ್ಯೋಗ ಕೊಡ್ತಾ ಇದ್ದೀವಿ, ತಾವುಗಳು ಕೊಡದಿದ್ದನ್ನ ಅಂತ ಟೈಮಲ್ಲಿ ನಾವು ಬಡ ಮೀನುಗಾರರಿಗೆ ಹೆಲ್ಪ್ ಯಾಕೆ ಮಾಡಬಾರ್ದು ಅಂತ ನಾವು ಕೇಳ್ತಾ ಇದ್ದೀವಿ ಅವರನ್ನ. ಹೌದು, ಮೀನುಗಾರರ ಓಟು ಬೇಕು. ಮೀನುಗಾರರ ಸಮಸ್ಯೆಗೆ ಸ್ಪಂದಿಸುವಂತ ಏನು ಕಾಳಜಿಯನ್ನು ಕೂಡ ತೋರಿಸಬೇಕಲ್ವಾ? ನಾವು ಇನ್ನೊಂದು ಹೇಳ್ತಿದ್ದೀವಿ ಅಂತ ಹೇಳಿದ್ರೆ, ನೀವು ಡೀಸೆಲ್ಗೆ ನಾವು ಸಬ್ಸಿಡಿ ಕೊಡ್ತಿದ್ರೆ ಅಟ್ಲೀಸ್ಟ್, ಬಟ್ ಅದನ್ನ ಕರೆಕ್ಟ್ ಆಗಿ ಕೊಡಿ ಅಲ್ಲ. ಯಾವ್ದಂದ್ರೆ ನಾವು ರೋಡ್ ಯೂಸ್ ಮಾಡ್ತಿಲ್ಲ, ಬೇರೆ ಯಾವ್ದು ಯೂಸ್ ಮಾಡ್ತಿಲ್ಲ. ಸೊ ಅಟ್ಲೀಸ್ಟ್ ನಿಮ್ಗೊಂದು ಲಾಭದಾಯಕ ಒಂದು ₹5 ₹10 ಲೀಟರ್ ಇಟ್ಟು ದಿವಸಕ್ಕೆ ನಿಮ್ಗೆ ಒಂದು ಬೋಟ್ಗೆ 5,000 ಲೀಟರ್ ಹೋಗ್ತದೆ ಒಂದು ವಾರಕ್ಕೆ. ಸೊ ಅಂತ ಸಂದರ್ಭದಲ್ಲಿ ನೀವು ಸಾವಿರಗಟ್ಟಲೆ ಬೋಟ್ಗಳಲ್ಲಿ ಡೀಸೆಲ್ ಎಷ್ಟಾಯ್ತು, ದಿವಸ ಇನ್ಕಮ್ ಎಷ್ಟಾಯ್ತು? ಸೊ ನಿಮ್ಗೂ ಲಾಸ್ ಆಗ್ತಿದೆ, ಅದನ್ನು ನಾವು ತಿಳಿಸ್ತಾ ಇದ್ದೀವಿ. ಅದರಿಂದ ಟ್ರಾನ್ಸ್ಪೋರ್ಟ್ ಅಲ್ಲ GST ರಿಟೇಲ್ಸ್ ಎಲ್ಲ ಸೇಲ್ ಮಾಡ್ತಾರೆ, ಎಕ್ಸ್ಪೋರ್ಟ್ ಅವರು ಎಕ್ಸ್ಪೋರ್ಟ್ ಕಟ್ತಾರೆ, ಎಲ್ಲ ಕಟ್ತಾರೆ. ಸೊ ಅದು ಎಷ್ಟು ಲಾಸ್ ಆಗ್ತಿದೆ ಅದನ್ನು ನೋಡ್ತಿಲ್ಲ ಗವರ್ಮೆಂಟ್.
ಹೌದು 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 ತುಂಬ ಏನು ಕಾಳಜಿ ಮತ್ತು ತುಂಬ ಆಳವಾದಂಥ ಒಂದು ಅಧ್ಯಯನದ ನೆಲೆಯಲ್ಲಿ ಮೀನುಗಾರರ ಸಮಸ್ಯೆಯನ್ನು ಪರಿಹರಿಸುವ ನಿಟ್ಟಿನಲ್ಲಿ ಸರ್ಕಾರ ಸ್ಪಂದಿಸಬೇಕಾಗಿದೆ, ಕೇಂದ್ರ ಮತ್ತು ರಾಜ್ಯ ಎರಡೂ ಸರ್ಕಾರಗಳು ಕೂಡ. 100%. ಎಸ್ ಸರ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು Thank you so much. ಥ್ಯಾಂಕ್ ಯು.